ದಸರಾ ಉತ್ಸವದ ಸಲುವಾಗಿ ಜವಣೇರ್ ಕುಡ್ಲ ಪ್ರಥಮ ವರ್ಷದ ಶಾರದಾ ಹುಲಿವೇಷದ ಊದು ಇಡುವ ಕಾರ್ಯಕ್ರಮವು ನಗರದ ಉರುವ ರಂಗಮಂದಿರದಲ್ಲಿ ನಡೆಯಿತು. ವಿಶ್ವವಿಖ್ಯಾತ ಮಂಗಳೂರು ದಸರಾ ಹಿನ್ನೆಲೆಯಲ್ಲಿ ಜವಣೇರ್ ಕುಡ್ಲ ಪ್ರಥಮ ಬಾರಿಗೆ ಹುಲಿವೇಷ ಕಲಾ ಕಾಣಿಕೆ ಆಕರ್ಷಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಹುಲಿವೇಷಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಇಂದು ಹುಲಿವೇಷಕ್ಕೆ ಊದು ಇಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಉರುವ ರಂಗಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ವಿಜಯ ಸುವರ್ಣ ಪೊಳಲಿ ಅವರು ಉದ್ಘಾಟಿಸಿದರು. ಇನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಊದು ಇಡುವ ಕಾರ್ಯಕ್ರಮ ನಡೆದವು. ನವರಾತ್ರಿಗೆ ವೇಷ ಧರಿಸುವುದಾದರೆ ಚೌತಿಗೆ ಅಥವಾ ನವರಾತ್ರಿಯ ಮೊದಲ ದಿನ ತೆಂಗಿನಕಾಯಿ, ಅಕ್ಕಿ, ಬಾಳೆಹಣ್ಣು ಇಟ್ಟು ಗಣಪತಿ ನೆನೆದು ಸಂಕಲ್ಪ ಮಾಡುತ್ತಾರೆ. ಅಂದು ತಾಸಿಯವರಿಂದ ಕುಣಿತದ ಅಭ್ಯಾಸ. ಮಕ್ಕಳಾದ್ರೆ ನುರಿತ ಹುಲಿ ವೇಷಧಾರಿಗಳ ಬಳಿ 1-2 ವಾರ ಕುಣಿತ ಕಲಿಯುತ್ತಾರೆ. ವೇಷ ಹಾಕುವವರು ಮಾಂಸಾಹಾರ, ಮದ್ಯ ಸೇವಿಸುವಂತಿಲ್ಲ. ಈ ಸಂಪ್ರದಾಯಕ್ಕೆ ಕರಾವಳಿ ಭಾಗದಲ್ಲಿ ಊದು ಹಾಕುವುದು ಎಂಬ ಹೆಸರು ಬಂದಿದೆ. ಕಾರ್ಯಕ್ರಮದಲ್ಲಿ ಹಾಸ್ಯ ನಟ ಭೋಜರಾಜ್ ವಾಮಂಚೂರು ಹಾಗೂ ಕಾರ್ಪೊರೇಟರ್ ರಾಧಾಕೃಷ್ಣ ಭಾಗಿಯಾಗಿ ಶುಭ ಹಾರೈಸಿದ್ರು. ಆ ಕಣ್ಣು ಏಪಲ್ ರಕ್ಷಣೆ ಮಾಡ್ಕೊಂಡು ಕಣ್ಣದ ಉಲಯದ ರಕ್ಷಣೆ ಮಾಡ್ಕೊಂಡು ಕಣ್ಣದ ರಕ್ಷಣೆ ಮಾಡ್ಕೊಂಡು ರಪ್ಪೆ ಆ ರಪ್ಪೆ ಅನ್ನೋದು ಹೋಗಿ ಅಂಚೆನೆ ದೇವರನ್ನದು ಹೋಗಿ ನಂಗೆ ಏಪಲ ಬ್ಲೆಸ್ಸಿಂಗ್ ಆಗಿ ರಕ್ಷಣೆ ಮಾಡೋದು ಉಪಯೋಗ ನೀರ ನುಡಿ ಬಗ್ಗೆ ಮಾತಾಡ ನಮ್ಮ ಎಡ್ಡೆ ದಿನಗಳಿಗೆ ನಮ್ಮ ಎಡ್ಡೆ ಮಾತಂತ ನಂಗೆ ಎಡ್ಡೆ ಆಗೋದು ಅವೇ ನಮ್ಮ ಹಾಳು ಮಾತಂತ ನಂಗೆ ಹಾಳಾಗೋದು ಇನಿ ಕೊಡನಾಥ ವಿಚಾರಣೆ ವಾಮಂಜೂರು ಪಂಡರೆ ಯಾನೆ ಈತೆ ಬರ್ಪೆ ದಯನ ಪನ್ನಗ ನಮ್ಮ ಎಡ್ಡೆ ಕೆಲಸ ಮಾಡ್ತಾನೆ ನಂಡ ಅವ ಪರಪ್ಪನ ನೀರು ಹಾಕೋದು ನಮ್ಮ ಹಾಲು ಕೆಲಸ ಮಾಡ್ತಾನೆ ನಂಡ ಅವು ಉಂತುನ ನೀರು ಹಾಕೋದು ಅಂಚಾದ ಈ ಜವನರ ಕುಟ್ಟತ್ತು ಆ ಜವನರ ಕುಟ್ಟಲ ಇನಿ ಉಂತುನ ನೀರಾಯದಲ್ಲಿ ಪರಪುರ ನೀರಾವಳು ಪರಪುರ ನೀರು ಆದಂಡ ಅವು ತೊರೆಯಾವು ಸುದೆಯಾವು ಹೋಗ್ಲ ಐಕೆ ನೀರು ಸೇರೋದೇ ಹೋಗ್ಬಿಡು ಅವು ಯಶಸ್ಸುದ ಒಂಜಿ ಆ ಘಟ್ಟವನ್ನು ತಲುಪುದು ಅವು ಸಮುದ್ರ ಮಂಚ ಜವನರ ಕುಡ್ಲ ಆಯ್ನಾಥ ಎಡ್ಡೆ ಕೆಲಸಲೇನು ಮಾಡ್ತದೆ ಪರಪುನ ನೀರಾದ ಈ ಊರಿಗೂ ಎಡ್ಡೆ ಯಶಸ್ಸು ಸಾಧನೆ ಮಾಡ್ಕೊಂಡು. ಈ ವೇಳೆ ಮಾಜಿ ಕಾರ್ಪೊರೇಟರ್ ಕಮಲಕ್ಷ ಕುಂದರ್, ಸಂತೋಷ್ ಶೆಟ್ಟಿ, ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಚಾಲಕ ಅಮಿತ್ ಕೋಡಿಕಲ್, ಜವಣೇರ್ ಕುಡ್ಲ ಸ್ಥಾಪಕರಾದ ನಿತಿನ್ ಚೆಟ್ಟಿಯರ್, ಗೌರವಾಧ್ಯಕ್ಷ ಗುರುರಾಜ್ ಕೆ ಕುಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜವಣೇರ್ ಕುಡ್ಲದ ವತಿಯಿಂದ ಪ್ರಪ್ರಥಮ ಮಂಗಳೂರು ದಸರಾದ ಶೋಭಾಯಾತ್ರೆಗೆ ಮೆರುಗು ನೀಡಲಿದ್ದಾರೆ. ಜವಣೇರ್ ಕುಡ್ಲ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಶ್ರಮದಾನ, ರಕ್ತದಾನ ಶಿಬಿರ, ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬರುತ್ತಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.